ದೇಶದಲ್ಲಿ ರಾಜ್ಯಗಳಿಗೆ ಆಮ್ಲಜನಕ ಪೂರೈಕೆಯಲ್ಲಿ ತಾರತಮ್ಯ ಎಸಗಲಾಗ್ತಾ ಇರುವ ಆರೋಪವಿದೆ. ಪಿಎಂ ಕೇರ್ನಿಂದ ಎಲ್ಲಾ ರಾಜ್ಯಗಳಲ್ಲೂ ಆಮ್ಲಜನಕ ಘಟಕ ಸ್ಥಾಪಿಸುವ ಪ್ರಸ್ತಾವ ಇದೆಯಾದರೂ ಕರ್ನಾಟಕಕ್ಕೆ ಆ ಪ್ರಸ್ತಾವ ಇಲ್ಲಿವರೆಗೆ ಇಲ್ಲ ಅಂತ ಮಾಜಿ ಸಚಿವ ರಮನಾಥ್ ರೈ ಅವರು ಆಕ್ಷೇಪಿಸಿದ್ದಾರೆ. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಿಎಂ ಕೇರ್ನಡಿ ಎಷ್ಟು ಹಣ ಸಂಗ್ರಹವಾಗಿದೆ, ಖರ್ಚಾಗಿದೆ ಎಂಬ ಬಗ್ಗೆ ಕೇಂದ್ರ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು. ಮಾತ್ರವಲ್ಲದೆ ಕಳೆದ ಬಾರಿ ಕೋವಿಡ್ ನಿರ್ವಹಣೆಗಾಗಿ ಕೇಂದ್ರ ಬಿಡುಗಡೆ ಮಾಡಿರುವ 20,000 ಕೋಟಿ ರೂಪಾಯಿಗಳನ್ನು ಯಾವ ರೀತಿಯಲ್ಲಿ ಖರ್ಚು ಮಾಡಲಾಗಿದೆ ಎಂಬ ಶ್ವೇತಪತ್ರವು ಹೊರಡಿಸಬೇಕು ಅಂತ ಮಾಜಿ ಸಚಿವರು ಆಗ್ರಹಿಸಿದ್ದಾರೆ. ಪಿಎಂ ಕೇರ್ಸ್ ಅಲ್ಲಿ ಘಟಕಗಳು, ಆಮ್ಲಜನಕ ಘಟಕಗಳು ಕರ್ನಾಟಕಕ್ಕೆ ಇಲ್ಲಿವರೆಗೆ ಪ್ರಸ್ತಾವನೆ ಇಲ್ಲ. ಇದು ಅಧಿಕೃತವಾದ ಕೆಲವು ಮಂತ್ರಿಗಳ ಹೇಳಿಕೆ ಪ್ರಕಾರ ಅಧಿಕೃತವಾಗಿ ಇಲ್ಲಿವರೆಗೆ ಘಟಕಗಳು ಕೊಡುವಂಥದ್ದಿಲ್ಲ. ಅದರ ಬಗ್ಗೆನೂ ಕೂಡ ಸರ್ಕಾರ ಇವತ್ತು ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ. ಅದಕ್ಕೆ ವೈಟ್ ಪೇಪರ್ ಅವರು ಮಾಡಬೇಕು, ಶ್ವೇತಪತ್ರವನ್ನು ಹೊರಡಿಸಬೇಕು. ವೈಟ್ ಪೇಪರ್ ಎಷ್ಟು ಪಿಎಂ ಕೇರ್ ನಲ್ಲಿ ಎಷ್ಟು ದುಡ್ಡು ಕಲೆಕ್ಷನ್ ಆಗಿದೆ ಮತ್ತು ಅದು ಎಷ್ಟು ಅದನ್ನ ಖರ್ಚು ಮಾಡಿದ್ದಾರೆ. ಕಳೆದ ಸಾರಿ ನಾನು ನೋಡಿದ್ದೇನೆ 20,000 ಕೋಟಿ 20,000 ಕೋಟಿ ನಾವು ಬಿಡುಗಡೆ ಮಾಡಿದ್ದೇವೆ. ಯಾವುದಕ್ಕೆ? ಕೊರೋನಾ ಸಮಸ್ಯೆಯನ್ನು ನೀಗಿಸುವುದಕ್ಕೆ 20,000 ಕೋಟಿ. ಅದರಲ್ಲಿ ಏನೇನ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಅದಕ್ಕೂ ಕೂಡ ಶ್ವೇತಪತ್ರ ಹೊರಡಿಸಬೇಕು. ರಾಜ್ಯದಲ್ಲಿ ಸಚಿವರ ನಡುವೆ ಸಮನ್ವಯತೆ ಇಲ್ಲ ಎಂದು ಆರೋಪಿಸಿದ ರಮನಾಥ್ ರೈ ಅವರು, ರಾಜ್ಯ ಸರ್ಕಾರ ನಿಸ್ತೇಜವಾಗಿರುವುದರಿಂದಲೇ ರಾಜ್ಯಪಾಲರು ಸಭೆ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಖ್ಯಮಂತ್ರಿಗೆ ಆರೋಗ್ಯ ಸಮಸ್ಯೆ ಇದ್ದಾಗ ರಾಜ್ಯದಲ್ಲಿ 3 ಉಪಮುಖ್ಯಮಂತ್ರಿಗಳಿದ್ರೂ ರಾಜ್ಯಪಾಲರು ಸಭೆ ನಡೆಸಿರುವುದು ಸರ್ಕಾರ ಕ್ರಿಯಾಶೀಲವಾಗಿಲ್ಲ ಎಂಬುದಕ್ಕೆ ಸಾಕ್ಷಿ ಅಂತ ಟೀಕಿಸಿದರು. ಗವರ್ನರ್ ಪ್ರವೇಶ ಮಾಡೋದು ಯಾವಾಗ ಅಂತೇಳಿ ಸರ್ಕಾರ ಇಲ್ಲ ಅಂತಂದಾಗ ಮಾತ್ರ ಗವರ್ನರ್ ಪ್ರವೇಶ. ಗವರ್ನರ್ ಮೀಟಿಂಗ್ ಮಾಡ್ತಾರೆ ಅಂತೇಳಿ ಇಲ್ಲಿ ಸರ್ಕಾರ ಇಲ್ಲ ಅಂತ ಹೇಳುವಂತ ಒಂದು ಲೆಕ್ಕಾಚಾರ. ಅಂದ್ರೆ ಸರ್ಕಾರ ಕೆಲಸ ಮಾಡೋದಿಲ್ಲ ಅಂತೇಳಿ, ಸರ್ಕಾರ ಕ್ರಿಯಾಶೀಲವಾಗಿಲ್ಲ ಅಂತೇಳಿ. ಇವತ್ತು ಮುಖ್ಯಮಂತ್ರಿಗಳು ಆರೋಗ್ಯ ಇಲ್ಲ ಅಂತಂದ್ರೆ ಉಪಮುಖ್ಯಮಂತ್ರಿಗಳಿದ್ದಾರೆ, ಸುಮಾರು ಜನ ಇದ್ದಾರೆ, ಮೂರು ಜನ ಇದ್ದಾರೆ. ಅವರು ಮೀಟಿಂಗ್ ಮಾಡಬಹುದು. ಅದರ ಬದಲು ಒಬ್ಬ ಗವರ್ನರ್ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿ ಸರ್ಕಾರ ಕ್ರಿಯಾಶೀಲವಾಗಿ ಇಲ್ಲ ಅಂತ ಹೇಳಿದನ್ನು ಒಪ್ಪಿಕೊಂಡಾಗ ಅಸಮರ್ಥರು ಅಂತೇಳಿ ಅಧಿಕಾರ ಮಾಡತಕ್ಕಂತ ಒಂದು ಅಧಿಕಾರಶಾಹಿ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಅದು ಕ್ರಿಯಾಶೀಲವಾಗಿ ಇಲ್ಲ ಅಂತಂದ್ರೆ ಗವರ್ನರ್ ಪ್ರವೇಶ ಆಗ್ತಾರೆ. ಇದು ಏನೇ ಹೇಳಲಿ, ಕೆಲವು ಜನ ಹೇಳ್ತಾರೆ ಅದು ಹಾಗೆಲ್ಲ ಹೀಗೆಲ್ಲ ನಾವು ಸಮಜಾಯಿಸಿ ಕೇಳ್ಬೋದು. ಆದ್ರೆ ಒಂದು ಗವರ್ನರ್ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ನಿಸ್ತೇಜವಾಗಿದೆ ಅಂತ ಹೇಳೋದನ್ನ ಇವತ್ತು ಸಾಬೀತಾಗಿದೆ. ಇದು ವಾಸ್ತವಿಕ ಕೂಡ. ಅವರು ಗವರ್ನರ್ ಮೀಟಿಂಗ್ ಕರೆದ್ದಾರೆ, ಅದಂದ್ರೆ ಸರಿಯಾಗಿ ಮಾಡಿದ್ದಾರೆ. ಯಾಕೆಂದ್ರೆ ಸರ್ಕಾರ ಕೆಲಸ ಮಾಡೋದಿಲ್ಲ ಅಂತೇಳಿ ಅವರು ಗಮನಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಕೆ ಅಭಯ್ ಚಂದ್ರ ಜೈನ್, ಮುಖಂಡರಾದ ಜೆಆರ್ ಲೋಬೋ, ಐವನ್ ಡಿಸೋಜಾ, ಶಶಿಧರ್ ಹೆಗ್ಡೆ, ಸದಾಶಿವ ಉಳ್ಳಾಲ್, ವಿನಯ್ ರಾಜ್, ಲುಕ್ಮಾನ್ ಬಂಟ್ವಾಳ ಮೊದಲಾದವರು ಉಪಸ್ಥಿತರಿದ್ದರು.